ಎಸ್, ಹಲೋ, ರೆಡಿ? ಎಸ್, ಎಲ್ರಿಗೂ ನಮಸ್ಕಾರ. ಒಬರ್ ಲಕ್ಕಿ ಸ್ಕೀಮ್ನ 10ನೇ ಬಂಪರ್ ಬಹುಮಾನದ ಸುದಿನ ಅಂತ ಹೇಳ್ಬೋದು ಈ ದಿನವನ್ನು. ಒಬರ್ ಲಕ್ಕಿ ಸ್ಕೀಮ್ ಬೆಳೀತಾ ಇದೆ. ಈ ಒಂದು ಮಾತನ್ನು ಪ್ರತಿ ಬಾರಿಯೂ ಕೂಡ ನಾನು ಹೇಳ್ತಾ ಇರ್ತೇನೆ. ಒಬರ್ ಲಕ್ಕಿ ಸ್ಕೀಮ್ ದಿನದಿಂದ ದಿನಕ್ಕೆ ಬೆಳೀತಾ ಇದೆ. 20 ಮೆಟ್ಟಿಲುಗಳಲ್ಲಿ 10ನೇ ಮೆಟ್ಟಿಲಲ್ಲಿದೆ ಒಬರ್ ಲಕ್ಕಿ ಸ್ಕೀಮ್ ಅಂತ ಹೇಳಲಿಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಎಸ್, ಹೇಳ್ತಿರುವಾಗಲೇ ಒಬರ್ ಲಕ್ಕಿ ಸ್ಕೀಮ್ ಬೆಳೀತಾ ಇದೆ ಅನ್ನುವಂಥ ಮಾತನ್ನು ಹೇಳುವುದರ ಜೊತೆಗೆ ಒಬರ್ ಲಕ್ಕಿ ಸ್ಕೀಮ್ನ ತಂಡ ನೀಡುವಂತಹ ಬಹುಮಾನಗಳು ಕೂಡ ದೊಡ್ಡ ದೊಡ್ಡ ಮೊತ್ತಕ್ಕೆ ಕಾಲಿಡ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಭರ್ಜರಿಯಾದಂತಹ ಬಂಪರ್ ಬಹುಮಾನವನ್ನು ಕೂಡ ಪಡೆದುಕೊಳ್ಳಿಕ್ಕೆ ಒಬರ್ ಲಕ್ಕಿ ಸ್ಕೀಮನ ತಂಡದ ಸದಸ್ಯರುಗಳು ಕಾತರದಿಂದ ಕಾಯ್ತಾ ಇದ್ದಾರೆ. ನಿನ್ನೆಯ ಮೊನ್ನೆಯ ಯಾರೋ ಒಬ್ರು ಹೇಳಿದ್ರು, ಯಾರು ಒಬರ್ ಲಕ್ಕಿ ಸ್ಕೀಮು ಸೇರಿದೆ, ಎಂಕು ಬಹುಮಾನ ಬತ್ತಿಜ್ಜಿ ಅಂತ. ಅದಕ್ಕೆ ನಮ್ಮ ಮಾಲಕರೊಂದು ಉತ್ತರವನ್ನು ನೀಡಿದ್ದಾರೆ. ಏನಂತ ಹೇಳಿದ್ರೆ, ಇರೆಗಾದು ಭಾರಿ ಮಲಮಲ್ಲ ಬಹುಮಾನ, ಇರೆಗಾದು ಕಾತೊಂದುಂಡು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅದೇ ತರಹ ಪ್ರತಿಯೋರ್ವ ಸದಸ್ಯನಿಗೂ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ನಿಮಗಾಗಿ ಕಾಯುತ್ತಾ ಉಂಟು ಭರ್ಜರಿಯಾದಂತಹ ಬಂಪರ್ ಬಹುಮಾನಗಳು ಒಬರ್ ಲಕ್ಕಿ ಸ್ಕೀಮಲ್ಲಿ. ಎಸ್, ಒಬರ್ ಲಕ್ಕಿ ಸ್ಕೀಮ್ ತಂಡದ 10ನೇ ಬಂಪರ್ ಬಹುಮಾನದ ಈ ಒಂದು ಸುದಿನಕ್ಕೆ ಬಂದಿರುವಂಥ ಸರ್ವ ಒಬರ್ ಲಕ್ಕಿ ಸ್ಕೀಮ್ ತಂಡದ ಸದಸ್ಯರುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಲೈವ್ ಮುಖಾಂತರ ಬೇರೆ ಬೇರೆ ಕಡೆಗಳಲ್ಲಿ ಲೈವ್ ವೀಕ್ಷಿಸುವಂಥ ಎಲ್ಲ ಸದಸ್ಯರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ಒಬರ್ ಲಕ್ಕಿ ಸ್ಕೀಮ್ನ ಯಾರೆಲ್ಲ ಆಗಸ್ಟ್ 5 ತಾರೀಕಿಗೆ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಪ್ರತಿಯೋರ್ವ ಸದಸ್ಯನ ಕಾರ್ಡಿನ ಸಂಖ್ಯೆಯ ಕಾಯಿನ್ಗಳೆಲ್ಲವೂ ಕೂಡ ಇಲ್ಲಿದೆ. ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣ ಪಾವತಿಸಿದವರು, ಯಾಕೆ ಅಂತ ಹೇಳಿದ್ರೆ ಆ ಒಂದು ಕಸ್ಟಮರ್ಸ್ ಅಥವಾ ಸದಸ್ಯರುಗಳು ಸರ್ಪ್ರೈಸ್ 10 ಬಹುಮಾನಗಳ ಒಂದು ಬಹುಮಾನಕ್ಕೆ ಅರ್ಹರು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಸರ್ಪ್ರೈಸ್ ಬಹುಮಾನ ಅಂತ ಹೇಳಿದ್ರೆ ಒಬರ್ ಲಕ್ಕಿ ಸ್ಕೀಮ್ನ ಮಾಲಕರುಗಳು ಇಂತಿಷ್ಟು ಯಾವುದೋ ಒಂದನ್ನು ಫಿಕ್ಸ್ ಮಾಡಿರ್ತಾರೆ, ಯಾವುದಂತ ಅವರು ಅದನ್ನು ನಿರ್ಧರಿಸಿರ್ತಾರೆ. ಅಂತಹ ಸರ್ಪ್ರೈಸ್ ಬಹುಮಾನದಲ್ಲಿ ಇವತ್ತಿನ ದಿನಕ್ಕೆ ನೋಡಿ ಒಂದು ತವಾ ಹಾಗೂ ಬಿರಿಯಾನಿ ಮಾಡುವಂತಹ ಕಡೈ ಅಂತ ಹೇಳ್ತೇವೆ. 2 ಬಹುಮಾನಗಳು ಓರ್ವ ಸದಸ್ಯನಿಗೆ ಸಿಗುತ್ತೆ. ಅದೇ ತರಹ ಒಬರ್ ಲಕ್ಕಿ ಸ್ಕೀಮ್ನ 10 ಜನ ಸದಸ್ಯರಿಗೆ ಸರ್ಪ್ರೈಸ್ ಬಹುಮಾನವಾಗಿ ಇವು ಸಿಗುತ್ತೆ ಅಂತ ಹೇಳುತ್ತಾ, ಎಸ್, ಸರ್ಪ್ರೈಸ್ ಬಹುಮಾನಕ್ಕೆ ನೋಂದಣಿ ಮಾಡಿರುವಂಥ ಎಲ್ಲ ಕಾಯಿನ್ಗಳು ಕೂಡ ಇದೆ ಗಾಳಿ ಚಕ್ರದೊಳಗಡೆ, ಅದನ್ನು ಸೇರಿಸುವಲ್ವಾ? ಎಸ್, ಬನ್ನಿ. ಯಾರೆಲ್ಲ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಎಲ್ಲ ಸದಸ್ಯರುಗಳ ಕಾರ್ಡಿನ ಸಂಖ್ಯೆಯ ಕಾಯಿನ್ಗಳೆಲ್ಲವೂ ಕೂಡ ಅದೃಷ್ಟ ಚಕ್ರದೊಳಗಡೆ ಬೀಳ್ತಾ ಇದೆ. ಮಿಡ್ಲಿಗೆ ತನ್ನಿ. ಎಸ್, 1 ನಿಮಿಷ. ಎಸ್, 1 ನಿಮಿಷ. ಈ ಒಂದು ಅದೃಷ್ಟದ ಚಕ್ರದೊಳಗಡೆ ಯಾರಾದ್ರೂ ಹುಡುಗರು ಒಂದ್ಸಲ ಬರಬೇಕು. ಒಂದ್ಸಲ ಬನ್ನಿ, ಚೆಕ್ ಮಾಡಲಿ ಒಂದ್ಸಲ. ಓಕೆ, ಇದರೊಳಗಡೆ ಯಾವುದೋ ಒಂದ್ಸಲ ಚೆಕ್ ಮಾಡಿ ಯಾವುದೇ ಕಾಯಿನ್ಸ್ಗಳೇ ಇದೆಯಾ ಅಂತ. ಎಸ್, ಬನ್ನಿ. ನಿಮ್ಮ ಹೆಸರು? ಕಾಸಿಂ. ಎಸ್, ಸ್ಪಷ್ಟವಾಗಿದೆ, ಯಾವುದೇ ಕಾಯಿನ್ಗಳು ಕೂಡ ಇಲ್ಲ ಅದರಲ್ಲಿ. ಇಲ್ಲ. ಎಸ್, ಇದನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಒಬರ್ ಲಕ್ಕಿ ಸ್ಕೀಮಲ್ಲಿ ಯಾವುದೇ ರೀತಿಯ ಸದಸ್ಯರುಗಳಿಗೆ ತೊಂದರೆ ಆಗ್ಬೋದು, ಸ್ಪಷ್ಟತೆ ಇರಬೇಕು, ಪಾರದರ್ಶಕತೆ ಇರಬೇಕು ಎನ್ನುವಂಥ ದೃಷ್ಟಿಯಿಂದ ಎಸ್, ಎಲ್ಲ ಕಾಯಿನ್ಗಳು ಕೂಡ ಅದರೊಳಗಡೆ ಬೀಳ್ತಾ ಇದೆ. ಎಸ್, ಒಬರ್ ಲಕ್ಕಿ ಸ್ಕೀಮ್ನ ತಂಡದ ಸದಸ್ಯರುಗಳಿಗೆ ಅಥವಾ ಬೇರೆ ಯಾರು ಪಬ್ಲಿಕ್ ಅಲ್ಲಿ ಇರುವಂತಹ ಸದಸ್ಯರುಗಳಿಗೆ ಒಂದು ಸುವರ್ಣ ಅವಕಾಶವನ್ನು ಕೂಡ ನೀಡಿದೆ. ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ಶುಭ ದಿನದಂದು ಒಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳಾಗು ಅಥವಾ ನಮ್ಮ ಸಮಾಜದಲ್ಲಿರುವ ಯಾರೋ ಇರೋ ವ್ಯಕ್ತಿ ಕೂಡ ಡಬಲ್ ಧಮಾಕ ಅನ್ನುವಂಥ ಹೊಸ ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈ ಡಬಲ್ ಧಮಾಕ ಅಂದರೆ ಏನು ಅಂತ ಹೇಳಿದರೆ, ಯಾರಾದರೂ ಒಬ್ಬರು ಸದಸ್ಯರು 500 ರೂಪಾಯಿ ಪಾವತಿಸಿ ಒಂದು ತವವನ್ನು ಪರ್ಚೇಸ್ ಮಾಡಿದರೆ ಅವರಿಗೆ ತವದ ಜೊತೆಯಲ್ಲಿ ಒಂದು ಕೂಪನ್ ಕೂಡ ಸಿಗುತ್ತೆ, ಅಲ್ಲಾದರೆ ಒಂದು ಕಾರ್ಡ್ ಸಂಖ್ಯೆ ಸಿಗುತ್ತೆ. ಈ ಸಂಖ್ಯೆ ಅವರಲ್ಲಿ ಇರುತ್ತೆ. ಆಗಸ್ಟ್ 15ರಂದು ತಾವುಗಳು ಬಂಪರ್ ಬಹುಮಾನವಾಗಿ ಬುಲೆಟ್ 350cc ಬುಲೆಟ್ ಬೈಕನ್ನು ಪಡ್ಕೊಳ್ಬಹುದು. ದ್ವಿತೀಯ ಸ್ಥಾನೀಯವಾಗಿ ಬಹುಮಾನ ಸಾಧಾರಣ ಬಂಗಾರದ ನೆಕ್ಲೆಸ್ ಕೂಡ ಸಿಗುತ್ತೆ ಅಂತ
ಹೇಳ್ತಾ ಇದ್ದೇನೆ. ಮತ್ತೆ 10 ಗ್ರಾಮ್ ನ ಬಂಗಾರದ ನೆಕ್ಲೆಸ್ ಪ್ರಥಮ ಬಹುಮಾನ, 350cc ಬುಲೆಟ್ 10 ಗ್ರಾಮ್ ಬಂಗಾರ ದ್ವಿತೀಯ ಬಹುಮಾನ. ಇದನ್ನು ಕೂಡ ಪಡಿಬಹುದು ಅಂತ ಹೇಳುತ್ತಾ ಮತ್ತೊಂದು ಅವಕಾಶವನ್ನು ಕೂಡ ಮೊನ್ನೆಯಿಂದ ಹೇಳ್ತಾ ಇದ್ದಾರೆ. ಯಾರಾದರೂ ತವ ಬೇಡ, ನನಗೆ ಆ ಕಾರ್ಡ್ ಲಕ್ಕಿ ನಂಬರ್ ಬೇಕಂತ ಹೇಳಿದರೆ ಕೇವಲ 100 ರೂಪಾಯಿ ಪಾವತಿಸಿದರೆ ಸಾಕು, ನಿಮಗೊಂದು ನಂಬರ್ ಕೊಡ್ತಾರೆ. ಆ ನಂಬರ್ ಕೂಡ ಗಾಳಿ ಚಕ್ರದೊಳಗಡೆ ಬಿದ್ದು ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವದ ದಿನದಂದು ಆ ಒಂದು ಬಂಪರ್ ಬಹುಮಾನಕ್ಕೆ ತಾವುಗಳು ಅರ್ಹರಾಗ್ತೀರಿ ಅಂತ ಹೇಳ್ತಾ ಇದ್ದೇನೆ. ಯಾರಾದರೂ ಈ ಒಂದು ಡಬಲ್ ಧಮಾಕ ಸ್ಕೀಮಿಗೆ ಸೇರಿಲಿಕ್ಕೆ ಬಾಕಿ ಇದ್ರೆ ದಯಮಾಡಿ ಉಬರ್ ಲಕ್ಕಿ ಸ್ಕೀಮ್ನ ಮಾಲಕರನ್ನು ಸಂಪರ್ಕಿಸಬಹುದು. ಇಲ್ಲಾಂದ್ರೆ ತಿರುಮಲ ಹೋಂಡಾ ಶೋರೂಮಿನ ಹತ್ತಿರ ಇರುವಂತಹ ಉಬರ್ ಲಕ್ಕಿ ಸ್ಕೀಮ್ನ ಆಫೀಸಿಗೆ ಬಂದು ತಾವು ವಿಚಾರಿಸಿ ಆ ಒಂದು ಡಬಲ್ ಧಮಾಕ ಸ್ಕೀಮು ಕೂಡ ಸೇರ್ಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್, ಇವಾಗ ಯಾರೆಲ್ಲ ಆಗಸ್ಟ್ 5 ತಾರೀಕಿಗಿಂತ ಮುಂಚೆ ಹಣವನ್ನು ಪಾವತಿಸಿದ್ದಾರೆ ಅಂತಹ ಎಲ್ಲ ಸದಸ್ಯರುಗಳ ಕಾರ್ಡಿನ ಸಂಖ್ಯೆಯ ಕಾಯಿನ್ಗಳೆಲ್ಲವೂ ಕೂಡ ಅದೃಷ್ಟ ಚಕ್ರದೊಳಗಡೆ ಬಿದ್ದಿವೆ. ಯಾಕೆ ಅಂತ ಹೇಳಿದ್ರೆ ಇವಾಗ 10 ಜನ ಸರ್ಪ್ರೈಸ್ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು ಯಾರೆಂಬುದನ್ನು ನೋಡುವಂತ ಸಮಯ. ಎಸ್, ನಮ್ಮ ಜೊತೆ ಕಾಯಿನ್ ಮಿಕ್ಸ್ ಮಾಡಲಿಕ್ಕೆ ಬಂದಿದ್ದಾರೆ ಮೊಹಮ್ಮದ್ ಸಿನಾನ್. ಎಸ್, ಮೊಹಮ್ಮದ್ ಸಿನಾನ್ ಅವರು ಬಂದಿದ್ದಾರೆ. ಎಸ್ ಎಸ್ ಓಕೆ. ಎಸ್, ಮೊಹಮ್ಮದ್ ಸಿನಾನ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮಿಕ್ಸಿಂಗ್ ಮಾಡುವಂತಹ ಈ ಒಂದು ಅದ್ಭುತವಾದ ಚಾಣಾಕ್ಷತನ ಇವರಲ್ಲಿದೆ. ಧನ್ಯವಾದಗಳು. ಎಸ್, ಪ್ರಥಮ ಸರ್ಪ್ರೈಸ್ ಬಹುಮಾನವನ್ನು ನೋಡುವಂತ ಸಮಯ. ಯಾರಾದರೂ ವೇದಿಕೆಗೆ ಬಂದು ಒಂದು ಕಾಯಿನ್ ಅನ್ನು ತೆಗೀರಿ ಅಂತ ಹೇಳ್ತೇನೆ. ಎಸ್, ಬನ್ನಿ, ಇರಲಿ ಬನ್ನಿ. ತಮ್ಮ ಕೈಗಳನ್ನು ಒಂದು ಸಲ ಮುಂದಿನ ಬಾರಿ ತೋರಿಸಿ ನಂತರ ಒಂದು ಕಾಯಿನ್ ಅನ್ನು ತೆಗಿಬೇಕು ತಾವು. ಎಸ್, ಓಕೆ. ಎಸ್, ಪ್ರಥಮ ಸರ್ಪ್ರೈಸ್ ಬಹುಮಾನ. ಧನ್ಯವಾದಗಳು. ಪ್ರಥಮ ಸರ್ಪ್ರೈಸ್ ಬಹುಮಾನ 650. 10 ಜನರಿಗೆ ಸರ್ಪ್ರೈಸ್ ಬಹುಮಾನ ಸಿಗುತ್ತೆ. ಅದರಲ್ಲಿ ಪ್ರಥಮ ಸರ್ಪ್ರೈಸ್ ಬಹುಮಾನ ಸದಸ್ಯ ಮುಸ್ತಫಾ TOT ಅವರು ಪ್ರಥಮ ಸರ್ಪ್ರೈಸ್ ಬಹುಮಾನ ಪಡೆದಂತ ಸದಸ್ಯ 650. ಎಸ್, ಒಂದು ಟ್ರೇ ಕೊಡಿ. ಎಸ್, ಪ್ರಥಮ ಸರ್ಪ್ರೈಸ್ ಬಹುಮಾನ ಮುಸ್ತಫಾ ಅವರಿಗೆ ಹೋಗಿದೆ. ಎಸ್, ದ್ವಿತೀಯ ಸರ್ಪ್ರೈಸ್ ಬಹುಮಾನ ಯಾರಿಗೆ ಹೋಗುತ್ತೆ ನೋಡೋಣ. ಎಸ್, ಬನ್ನಿ, ಯಾರಾದ್ರೊಬ್ರು ಬನ್ನಿ, ಅಲ್ಲಿಂದ ಬನ್ನಿ. ತಮ್ಮ ಕೈಗಳನ್ನು ಮುಂದೆ ತೋರಿಸಿ ಒಂದು ಕಾಯಿನ್ ತೆಗೀರಿ ಅಂಚೆಗೆ. ಎಸ್, ಒಂದು ಕಾಯಿನ್ ತೆಗೀರಿ. ದ್ವಿತೀಯ ಸರ್ಪ್ರೈಸ್ ಬಹುಮಾನದ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯ ಯಾರೆಂಬುದನ್ನು ನೋಡೋಣ. 2865. 2865 ದ್ವಿತೀಯ ಸರ್ಪ್ರೈಸ್ ಬಹುಮಾನದ ಸದಸ್ಯ
ಎಸ್ ಹಲೋ ಮೈಕ್ ಚೆಕ್ ರೆಡಿ. ಎಸ್, ಆತ್ಮೀಯ ಓವರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳಲ್ಲೊಂದು ಕ್ಷಮೆಯನ್ನು ಆಚರಿಸ್ತಾ ಇದ್ದಾನೆ. ಯಾಕೆಂತ ಹೇಳಿದ್ರೆ ಇಂಟರ್ನೆಟ್ನ ಒಂದಷ್ಟು ಸಮಸ್ಯೆಯಿಂದಾಗಿ ಕೆಲ ಸಮಯವರೆಗೆ ಲೈವ್ ಕಟ್ ಆಗಿತ್ತು. ಓವರ್ ಲಕ್ಕಿ ಸ್ಕೀಮ್ನ ಮಾಲಕರುಗಳೆಲ್ಲರೂ ಕೂಡ ತಮ್ಮಲ್ಲಿ ಒಂದು ಕ್ಷಮೆಯನ್ನು ಯಾಚಿಸ್ತಾ ಇದ್ದಾರೆ. ಎಸ್, ಮುಂದುವರಿಸ್ತಾ ಇದ್ದೇವೆ. 5 ಸರ್ಪ್ರೈಸ್ ಬಹುಮಾನಗಳು ಘೋಷಣೆಯಾಗಿದೆ. ಇನ್ನು 6ನೇ ಸರ್ಪ್ರೈಸ್ ಬಹುಮಾನ, 6ನೇ ಸರ್ಪ್ರೈಸ್ ಬಹುಮಾನದ ಯಾರಂತ ನೋಡೋಣ. ತಮ್ಮ ಕೈಯನ್ನು ಮುಂದುಗಡೆ ತೋರಿಸಿ ಒಂದು ಕಾಯಿನ್ ತೆಗೀರಿ. ಎಸ್, ಓಕೆ. 6ನೇ ಸರ್ಪ್ರೈಸ್ ಬಹುಮಾನ ಪಡ್ಕೊಳ್ಳುವಂತಹ ಸದಸ್ಯ 717 ಮರಿಯಮ್ಮ ಕಡಬ, 717 ಕಾರ್ಡ್ ಸಂಖ್ಯೆ. ಇವರು 6ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಧನ್ಯವಾದಗಳು. ಎಸ್, 6ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಮರಿಯಮ್ಮ ಅವರು. 7ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಯಾರೆಂಬುದನ್ನು ನೋಡೋಣ. ಯಾವುದು ಹೊರ. ಎಸ್, ಓಕೆ. ಎಸ್, ಒಂದು ಕಾಯಿನ್ ತೆಗೀರಿ. 7ನೇ ಸರ್ಪ್ರೈಸ್ ಬಹುಮಾನ ಪಡ್ಕೊಳ್ಳುವಂಥ ಉಬಾರ್ ಲಕ್ಕಿ ಸ್ಕೀಮ್ನ ಸದಸ್ಯ 2990. 2990. 7ನೇ ಸರ್ಪ್ರೈಸ್ ಬಹುಮಾನದ ವಿನ್ನರ್ ಕುಮ್ಮಾಡಿ ಕೆಮ್ಮಾರ ಇವರು. ಉಮ್ಮಡಿ. ಎಸ್, ಉಮ್ಮಡಿ ಇವರು ಕೆಮ್ಮಾರ. ಇವರು 2990 ಕಾರ್ಡ್ ಸಂಖ್ಯೆ. 7ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಸಾಕು. ಇನ್ನು ಉಳಿದಿರುವುದು 3 ಸರ್ಪ್ರೈಸ್ ಬಹುಮಾನಗಳು. ಬನ್ನಿ. ಎಸ್, 3 ಉಳಿದಿರುವುದು 3 ಸರ್ಪ್ರೈಸ್ ಬಹುಮಾನಗಳು. ಎಸ್, ಕಾಯಿನ್ ತೆಗೀರಿ. ಎಸ್, 590. 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಎಂ ಆಲಿ ಜೌಹರ್ ಕಾವೂರು. ಇವರು 8ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, 9ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ತೆಗೀರಿ, ಕೊಡಿ. ಎಸ್, 443. 9ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಸಿನನ್ ಅಗರಗಂಡಿಯವರು. 9ನೇ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಯಾರೆಂಬುದನ್ನು ನೋಡೋಣ. ಎಸ್, ಯಾರಾದ್ರೊಬ್ರು ವೇದಿಕೆಗೆ ಬನ್ನಿ. ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್. ಎಸ್, ಓಕೆ, ತೆಗೀರಿ ಒಂದು. ಎಸ್, ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ 3210. ಕೊನೆಯ ಸರ್ಪ್ರೈಸ್ ಬಹುಮಾನದ ಲಕ್ಕಿ ವಿನ್ನರ್ ಕೆರಿಂ ಕಳೆಂಜಮಾರ್, NNP. ಎಸ್, ಕೆರಿಂ ಕಳೆಂಜಮಾರ್ ಇವರು. ಎಸ್, 10 ಸರ್ಪ್ರೈಸ್ ಬಹುಮಾನಗಳು ಘೋಷಣೆಯಾಗಿವೆ. 10 ಜನ ಸರ್ಪ್ರೈಸ್ ಬಹುಮಾನದ ಸದಸ್ಯರುಗಳು ಈ ಕಾಯಿನ್ ನಲ್ಲಿರುವಂತಹ ಸದಸ್ಯರುಗಳು. ಎಸ್, ನೋಡಿ, ಈ 10 ಜನರ ಕಾಯಿನ್ ಅನ್ನು ಕೂಡ ಮತ್ತೆ ಬಂಪರ್ ಬಹುಮಾನಕ್ಕೆ ಆಗ್ತಾ ಇದ್ದೇವೆ ನಾವು. ಎಸ್, ಎಲ್ಲವನ್ನು ಕೂಡ ಮತ್ತೆ ಬಂಪರ್ ಬಹುಮಾನಕ್ಕೆ ಆಗ್ತಾ ಇದ್ದೇವೆ. ಎಸ್, ಪಾಡ್ಲೆ ಇಲ್ಲಿ. ಓಕೆ. ಈಗ 5 ತಾರೀಕಿಂದ ಮುಂಚೆ ಹಣವನ್ನು ಪಾವತಿಸಿರುವಂತಹ ಎಲ್ಲ ಸದಸ್ಯರುಗಳು ಈಗ 10 ಸರ್ಪ್ರೈಸ್ ಬಹುಮಾನ ಪಡೆದುಕೊಂಡಿರುವಂತಹ 10 ಸರ್ಪ್ರೈಸ್ ಕಾಯಿನ್ಗಳು ಕೂಡ ಇದರೊಳಗಡೆ ಬಿದ್ದಿದೆ. ಇದು 5 ತಾರೀಕಿನ ನಂತರ ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ ಸದಸ್ಯರುಗಳ ಕಾಯಿನ್ಗಳು ಇಲ್ಲಿವೆ. ಎಸ್, ಓಕೆ. ಅಂತಹ ಸದಸ್ಯರುಗಳ ಕಾಯಿನ್ಗಳು ಕೂಡ ಇಲ್ಲಿವೆ. ಎಸ್, ಎಲ್ಲ ಕಾಯಿನ್ಗಳನ್ನು ಕೂಡ ಗಾಳಿ ಚಕ್ರದೊಳಗಡೆ ಹಾಕಿ. ಸಾಕು. ಓಕೆ, ನೋಡಿ ಆತ್ಮೀಯ ಸದಸ್ಯರುಗಳೇ, ಯಾರೆಲ್ಲ ಹಣವನ್ನು ಪಾವತಿಸಿದ್ದಾರೆ ಅಂತಹ
ಸದಸ್ಯರುಗಳ ಕಾಯಿನ್ಗಳ ಸಂಖ್ಯೆ, ಅದರ ಫೋಟೋವನ್ನು ಪ್ರತಿಯೊಬ್ಬರಿಗೂ ಕೂಡ ವಾಟ್ಸಪ್ ಮೂಲಕ ಉಬರ್ ಲಕ್ಕಿ ಸ್ಕೀಮ್ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಅದನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬರು ತಾವು ಹಣವನ್ನು ಪಾವತಿಸಿದ ನಂತರ ತಮ್ಮ ಕಾಯಿನ್ ಅದಕ್ಕೆ ಬಿದ್ದಿದ ಇಲ್ವೋ ಎನ್ನುವುದನ್ನು ಕೂಡ ಖಾತ್ರಿಪಡಿಸಿಕೊಳ್ಳಬಹುದು. ಇನ್ನು ಒಂದು ಹೆಜ್ಜೆ ಮುಂದಿಡುತ್ತಾ ತಾವು ಇಲ್ಲಿ ಬಂದು ಕೂಡ ತಮ್ಮ ಕಾಯಿನ್ ಈ ಒಂದು ಗಾಳಿ ಚಕ್ರದೊಳಗೆ ಬಿದ್ದಿದೆಯೋ ಇಲ್ಲವೋ ಎಂಬುದನ್ನು ಕೂಡ ಪರೀಕ್ಷಿಸಬಹುದು. ಡ್ರಾದ 10 ನಿಮಿಷಕ್ಕಿಂತ ಮುಂಚೆ ಎಲ್ಲಾ ಕಾಯಿನ್ಗಳು ಕೂಡ ಇಲ್ಲಿ ಸೆಟ್ ಆಗಿರುತ್ತೆ. ಯಾರೆಲ್ಲ ಹಣವನ್ನು ಪಾವತಿಸಿದರೆ ಅಂತಹ ಸದಸ್ಯರುಗಳ ಎನ್ನುವುದನ್ನು ಸ್ಪಷ್ಟಪಡಿಸುತ್ತಾ, ಇವಾಗ ಯಾರೆಲ್ಲ ಉಬರ್ ಲಕ್ಕಿ ಸ್ಕೀಮ್ನ ತಂಡಕ್ಕೆ ಹಣವನ್ನು ಪಾವತಿಸಿದರೆ ಅಂತವರ ಎಲ್ಲ ಕಾಯಿನ್ಗಳು ಕೂಡ ಈಗ ಗಾಳಿ ಚಕ್ರದೊಳಗಡೆ ಬೀಳ್ತಾ ಉಂಟು. ಎಸ್, ಇವಾಗ ಉಬರ್ ಲಕ್ಕಿ ಸ್ಕೀಮ್ ತಂಡಕ್ಕೆ ಯಾರೆಲ್ಲ ಹಣವನ್ನು ಈ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಪಾವತಿಸಿದ್ದಾರೆ ಅಂತಹ ಎಲ್ಲ ಸದಸ್ಯರುಗಳ ಕಾಯಿನ್ಗಳು ಕೂಡ ಅದೃಷ್ಟ ಚಕ್ರದೊಳಗಡೆ ಬಿದ್ದಿದೆ ಅಂತ ಹೇಳಲಿಕ್ಕೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ತೆಗೀರಿ. ಇವಾಗ ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಎಸ್, ಇಬ್ರು ಸೇರಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸರಿಯಾದ ರೀತಿಯಲ್ಲಿ ಮಿಕ್ಸ್ ಆಗ್ತಾ ಇದೆ. ಓಕೆ, ಮಿಕ್ಸ್ ಆಡತ್ತೆ. ಎಸ್, ಕ್ಷಣಗಣನೆ ಆರಂಭವಾಗ್ತಾ ಉಂಟು. ಬಂಗಾರದ ಮನುಷ್ಯರು ಯಾರು? ಉಬರ್ ಲಕ್ಕಿ ಸ್ಕೀಮ್ನ ತಂಡದಲ್ಲಿರುವಂತಹ ಸದಸ್ಯರುಗಳಲ್ಲಿ 3 ಜನ ಇವತ್ತಿನ ದಿನ 50,000 ಮೊತ್ತದ ಬಹುಮಾನದ ಬಂಗಾರವನ್ನು ಪಡ್ಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಇನ್ನೇನು ಆ 3 ಜನ ಉಬರ್ ಲಕ್ಕಿ ಸ್ಕೀಮ್ನ ಬಂಗಾರದ ಮನುಷ್ಯರು ಯಾರು ಎನ್ನುವನ್ನು ನೋಡುವಂತ ಸಮಯ ಶುರುವಾಗ್ತಾ ಇದೆ. ಎಸ್, ಮಾಲಕರುಗಳಲ್ಲಿ ಕೂಡ ಶುರು ಮನ್ಪಗದ ಬಂಗಾರದ ಜನಕ್ಕೇನು ತೂಕದ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಬಂಗಾರದ ಮನುಷ್ಯರು ಅದರಲ್ಲಿ 3 ಜನ ಇದ್ದಾರೆ. ಯಾರೆಂಬುದನ್ನು ನೋಡೋಣ. ಪ್ರಥಮ ವ್ಯಕ್ತಿ ಯಾರೆಂಬುದನ್ನು ನೋಡ್ಲಿಕ್ಕೆ ನಾವೆಲ್ಲ ಕಾತ್ರದಲ್ಲಿದೆ. ಯಾರಾದ್ರೂ ಒಬ್ರು ಬನ್ನಿ. ಎಸ್, ಓಕೆ, ನಿನ್ನ ಹೆಸರು? ಮೊಹಮ್ಮದ್ ಕಾಸಿಂ. ಎಸ್, ಮೊಹಮ್ಮದ್ ಕಾಸಿಂ ಇವರು ಬಂದಿದ್ದಾರೆ. ಇವಾಗ ನೀನು ಉಬರ್ ಲಕ್ಕಿ ಸ್ಕೀಮ್ ಸೇರಿರುವಂತಹ ಸದಸ್ಯರಲ್ಲಿ ನೀನು ತೆಗೆದಿರುವಂತಹ ಒಂದು ಕಾಯಿನ್ ಅವರಿಗೆ ಬಂಗಾರ ಸಿಗ್ತಾ ಇದೆ. ಹೌದಾ? ಎಸ್, ಬಂಗಾರ ಸಿಗ್ತಾ ಇದೆ ಕಾಸಿಂ ಅವರ ಕಡೆಯಿಂದ. ಎಸ್, ಉಬರ್ ಲಕ್ಕಿ ಸ್ಕೀಮ್ನ ಬಂಪರ್ ಬಹುಮಾನದ 3 ಜನರಲ್ಲಿ ಬಂಗಾರವನ್ನು ಪಡ್ಕೊಳ್ಳುವರಲ್ಲಿ ಪ್ರಥಮ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಎಸ್, ಕೈಯಲ್ಲಿ ಏನಿಲ್ಲ, ಆ ಬಂಗಾರದ ವ್ಯಕ್ತಿ ಯಾರೆಂಬುದನ್ನು ನೋಡೋಣ. ಒಂದು ಕಾಯಿನ್ ತೆಗೀರಿ. ಎಸ್, ಬಂಗಾರದ ವ್ಯಕ್ತಿ ಯಾರಂತ ಹೇಳಿದ್ರೆ 1594 ಬಂಪರ್ ಬಹುಮಾನದ ಪ್ರಥಮ ಬಂಗಾರ ಪಡೆದುಕೊಳ್ಳುವಂತ ಸದಸ್ಯ. ಸುದ್ದಿವಾಹಿನಿಯ ಮುಖಾಂತರ ನೇರ ಪ್ರಸಾರದಲ್ಲಿದೆ ಉಬರ್ ಲಕ್ಕಿ ಸ್ಕೀಮ್ ತಂಡದ ಬಂಪರ್ ಬಹುಮಾನದ ದಿನ. ಎಸ್, ಇಬಾ ಫಾತಿಮಾ ಮೂಡಿಗೆರೆಯವರು ಬಂಗಾರ ಪಡೆದುಕೊಳ್ಳುವಂತ ಉಬರ್ ಲಕ್ಕಿ ಸ್ಕೀಮ್ನ ಸದಸ್ಯೆ. 1594. ಎಸ್, ಧನ್ಯವಾದಗಳು. 1594. 3ರಲ್ಲಿ ಒಬ್ರು ಬಂಗಾರವನ್ನು ಪಡ್ಕೊಂಡ್ರು. ಇನ್ನು 2 ಬಾಕಿ ಇದ್ದಾರೆ. ಯಾರೆಂಬುದನ್ನು ನೋಡೋಣ, ಬನ್ನಿ. ಎಸ್, ಓಕೆ, ಸಾದಿಕ್ ಅವರೇ ಮುಂದುವರಿಸೋಲ್ಲ? ಓಕೆ. ಎಸ್, ಕೈಯನ್ನು ಮುಂದೆ ತೋರಿಸಿ ಬಂಗಾರ ಪಡೆದುಕೊಳ್ಳುವಂತ ದ್ವಿತೀಯ, ಇದನ್ನು ಒಂದು ಸಲ. ಓಕೆ, ಈ ಸ್ವಲ್ಪ ಮಡಿಸಿ. ಓಕೆ. ಎಸ್, ಬಂಗಾರವನ್ನು ಪಡೆದುಕೊಳ್ಳುವಂತಹ ದ್ವಿತೀಯ ಸದಸ್ಯ ಯಾರೆಂಬುದನ್ನು ನೋಡುವಂತಹ ಸಮಯ. 1 ನಿಮಿಷ ಮುಡ್ಚಿ, 1 ನಿಮಿಷ. ಓಕೆ. ಎಸ್, ಓಕೆ, ಒಂದ್ಸಲ ಮಿಕ್ಸ್ ಮಾಡಿ 1 ನಿಮಿಷ ಫುಲ್ ಮಿಕ್ಸ್ ಮಾಡಿ. ಎಸ್, ಬಂಗಾರವನ್ನು ಪಡೆದುಕೊಳ್ಳುವಂತಹ ದ್ವಿತೀಯ ಸದಸ್ಯ ಯಾರೆಂಬುದನ್ನು ನೋಡುವಂತಹ ಸಮಯ. ಎಸ್, ತಮ್ಮ ಹೆಸರು? ಮೊಹಮ್ಮದ್ ಅನಸ್. ಎಸ್, ಆಶಿಕ್. ಎಸ್, ತೆಗೀರಿ, ಕೈಯನ್ನು ಮುಂದುಗಡೆ ತೋರಿಸಿ ತೆಗೀರಿ. ಎಸ್, ಬಂಗಾರವನ್ನು ಪಡೆದುಕೊಳ್ಳುವಂತಹ ದ್ವಿತೀಯ ಸದಸ್ಯ 1868.
1868 ಬಂಗಾರವನ್ನು ಪಡೆದುಕೊಳ್ಳುವಂಥ ಉಬಾರ್ ಲಕ್ಕಿ ಸ್ಕೀಮ್ನ ದ್ವಿತೀಯ ಸದಸ್ಯ ಪ್ರಶಾಂತ್ ಮರೋಳಿ ಅವರು ಬಂಗಾರವನ್ನು ಪಡೆದುಕೊಳ್ಳುವಂಥ ದ್ವಿತೀಯ ಸದಸ್ಯ ಅಂತ ಹೇಳಬಹುದು. ಎಸ್, ಇಬ್ರು ಬಂಗಾರವನ್ನು ಪಡೆದುಕೊಂಡಾಯಿತು. ಇನ್ನು ಒಬ್ಬರಿಗೆ ಅವಕಾಶ ಇದೆ, ಯಾರೆಂಬುದನ್ನು ನೋಡೋಣ. ಆ ಬಂಗಾರದ ಮನುಷ್ಯ ಈ ಒಂದು ಅದೃಶ್ಯ ಚಕ್ರದೊಳಗಡೆ ಇದ್ದಾರೆ. ಎಸ್, ಬನ್ನಿ ಒಬ್ರು. ಸರಿಯಾದ ರೀತಿಯಲ್ಲಿ ಮಿಕ್ಸ್ ಮಾಡಿ ಆಗಿದೆ. ತಮ್ಮ ಕೈಗಳನ್ನು ಮುಂದುಗಡೆ ತೋರಿಸಿ. ಇಲ್ಲ, ಎಸ್, ತೆಗಿರಿ ಒಂದು ಕಾಯಿನ್. ಎಸ್, ತುಂಬಾ ಆಳದಿಂದ ತೆಗೆದಿದ್ದಾರೆ ಈ ಒಂದು ಕಾಯಿನ್ ಅನ್ನು ಇವರು. ಎಸ್, 599 50,000 ಮೊತ್ತದ ಬಂಗಾರವನ್ನು ಪಡೆದುಕೊಳ್ಳುವಂತಹ ಉಬಾರ್ ಲಕ್ಕಿ ಸ್ಕೀಮ್ನ 3ನೇ ಸದಸ್ಯ 599 ಫಾತಿಮಾ ಮಿನ್ಹಾ ಇವರು ಬಂಗಾರ ಪಡೆದುಕೊಳ್ಳುವಂತಹ ಉಬಾರ್ ಲಕ್ಕಿ ಸ್ಕೀಮ್ನ ತೃತೀಯ ಸದಸ್ಯೆ. ಚಾರ್ಮಾಡಿಯವರು ಫಾತಿಮಾ ಮಿನ್ಹಾ ಅವರು ಚಾರ್ಮಾಡಿಯವರು. ಎಸ್, 3 ಜನ ಬಂಗಾರವನ್ನು ಪಡೆದುಕೊಳ್ಳುವಂತ ಸದಸ್ಯರುಗಳು ಸುದ್ದಿದ್ದಾರೆ. ಅವರ ಝೂಮ್ ಅನ್ ಪ್ಲೇ 3 ಜನ ಬಂಗಾರ ಪಡೆದು ಪಣಿನಂಚಿನ 3 ಜನ ಸದಸ್ಯರು ಉಬಾರ್ ಲಕ್ಕಿ ಸ್ಕೀಮದ ಎಸ್ ಬಂಗಾರವನ್ನು ಕೂಡ ಪಡೆದುಕೊಂಡಾಯಿತು ಉಬಾರ್ ಲಕ್ಕಿ ಸ್ಕೀಮ್ನ ಸದಸ್ಯರುಗಳು. ಎಸ್, ಝೂಮ್ ಆಗಿದೆ. ಎಸ್, ಪ್ರತಿ ಬಾರಿಯೂ ಪ್ರತಿ ತಿಂಗಳು ಕೂಡ ಸುದ್ದಿ ವಾಹಿನಿಯ ಮುಖಾಂತರ ನೇರ ಪ್ರಸಾರವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಕೂಡ ಸುದ್ದಿ ವಾಹಿನಿಯ ಮುಖಾಂತರ ನೋಡ್ತಾ ಇರಬಹುದು. ಇವತ್ತಿನ ದಿನ ಒಂದು ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದ್ದ ಕಾರಣ ಲೈವ್ ಕಟ್ ಆಗಿತ್ತು. ಮಗದೊಮ್ಮೆ ಸರ್ವ ಉಬಾರ್ ಲಕ್ಕಿ ಸ್ಕೀಮ್ನ ಸದಸ್ಯರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾರೆ. ಉಬಾರ್ ಲಕ್ಕಿ ಸ್ಕೀಮ್ನ ಮಾಲಕರುಗಳೆಲ್ಲರೂ ಕೂಡ ಕ್ಷಮೆಯನ್ನು ಯಾಚಿಸ್ತಾ ಇದ್ದಾರೆ ಅಂತ ಹೇಳುತ್ತಾ, ಮುಂದಿನ ಬಾರಿ ತಮ್ಮೆಲ್ಲರನ್ನು ಕೂಡ ಕಾಯ್ತಾ ಇದೆ ಜಗತ್ತೇ ಪ್ರೀತಿಸುವಂತ ಸ್ಕೂಟರ್ ಆಕ್ಟಿವಾ. ಒಬ್ಬರಿಗಲ್ಲ, ಇಬ್ಬರಿಗೆ ಸಿಗ್ತಾ ಉಂಟು ಉಬಾರ್ ಲಕ್ಕಿ ಸ್ಕೀಮ್ ಅಲ್ಲಿ ಆಕ್ಟಿವಾ. ಮುಂದಿನ ಬಾರಿ ಕೂಡ ಆದಷ್ಟು ಮುಂದಿನ ತಿಂಗಳು 5 ತಾರೀಕಿನ ಮುಂಚೆ ಹಣವನ್ನು ಪಾವತಿಸಿ ಅಂತ ಹೇಳುತ್ತಾ, ತಾವೆಲ್ಲರೂ ಕೂಡ ಉಬಾರ್ ಲಕ್ಕಿ ಸ್ಕೀಮ್ ಅಲ್ಲಿ ಉತ್ತಮವಾದ ಬಹುಮಾನ ಪಡೆದುಕೊಳ್ಳುವಂತ ಆಗ್ಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಇವತ್ತಿನ ಲೈವ್ ಅನ್ನು ಮುಗಿಸ್ತಾ ಇದ್ದಾವೆ. ಎಸ್, ಎಲ್ರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ.